ಅಧಿಕಾರಿಗಳಿದ್ದಾರೆ, IPS ಕಲಿತು ಬಂದಂತಹ ಅಧಿಕಾರಿಗಳಿದ್ದಾರೆ. ಎಲ್ಲಿಂದಲೋ ಬಂದ ಟೆರರಿಸ್ಟ್ಗಳನ್ನು ಇವರಿಗೆ ಹಿಡಿಲಿಕ್ಕಾಗ್ತದೆ, ಬೇರೆ ದೇಶದ್ದು ಹಿಡಿಲಿಕ್ಕಾಗ್ತದೆ. ನಮ್ಮ ದೇಶದ ನಮ್ಮ ಊರಿನಲ್ಲಿ ನಡೆದ ಒಂದು ಕೊಲೆಯನ್ನು ಹಿಡಿಲಿಕ್ಕಾಗುದಿಲ್ಲ. ರಾಜಕೀಯ ವ್ಯಕ್ತಿಗಳು ಕೆಲಸ ಮಾಡ್ತಿದೆ, ಪೊಲೀಸರಿಗೆ ಪ್ರೆಷರ್ ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಪೊಲೀಸ್ ಅಧಿಕಾರಿ SLC ಕಲ್ತ್ರೆ ಕಾನ್ಸ್ಟೇಬಲ್ ಆಗುದು, ಡಿಗ್ರಿ ಕಲ್ತ್ರೆ SI ಆಗುದು, IPS ಕಲ್ತ್ರೆ ಕಮಿಷನರ್ ಆಗುದು. ಅವರಿಂದ ಹಿಡಿಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಕಾರಣ ಯಾರು? ರಾಜಕೀಯದವರು. ಮತ್ತೊಂದು ವಿಷಯವನ್ನು ಎಲ್ಲರೂ ತಿಳ್ಕೊಳ್ಳಿ. ಶ್ರೀಮಂತ ವರ್ಗದ ಜನರು, ಶ್ರೀಮಂತ ವರ್ಗಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಅವರು ಅಲ್ಲಿ ಮಾದಕ ವಸ್ತುಗಳನ್ನು ಎಲ್ಲಿ ಸಿಕ್ಕಿಬಿದ್ರು ಕೂಡ ಅಥವಾ ಎಲ್ಲದ ಪಬ್ಬುಗಳಲ್ಲಿ ಸಿಕ್ಕಿಬಿದ್ರು ಕೂಡ ರಾಜಕಾರಣಿಗಳು ಅವರ ಪರವಾಗಿ ಮಾತಾಡ್ತಾರೆ. ಇವತ್ತು ಈ ವಿಷಯದಲ್ಲಿ ಮಾತಾಡಿಲ್ಲ. ಇವರಿಗೆ ನ್ಯಾಯ ಕೊಡಿಸುವ ಉದ್ದೇಶ ಇದೆಯಾ? ಇದು ದಕ್ಷಿಣ ಕನ್ನಡ ಜಿಲ್ಲೆಯ ನಾವು ಜನಗಳು ಮೌನ ಇದ್ರೆ ಏನಾಗ್ತದೆ ಗೊತ್ತಾ? ಇಷ್ಟು ದಿವಸ ನಮ್ಮ ಊರಿಗೆ ಬುದ್ಧಿವಂತರ ನಾಡಂತಿದೆ, ನಾಳೆ ಆತ್ಮಹತ್ಯೆಗಳ ನಾಡಂತಾಗ್ತದೆ. ಆದ ಕಾರಣ ಬಿರುಬೆರಕು ಕುಗ್ಲದವರು ಇಳಿದಿದ್ದೇವೆ. ನಾವು ಈ ಹೋರಾಟವನ್ನು ಮುಗಿಸದೆ ಖಂಡಿತ ನಿಲ್ಲಿಸುವುದಿಲ್ಲ. ಯಾರಿಗೂ ಬರಬಾರ್ದು. ನಮಗೆ ಬೇಕಾದದ್ದು ಕಾವ್ಯನ ಸಾವಿಗೆ ನ್ಯಾಯ. ಇದಕ್ಕೆ ಯಾರು ಕಾರಣ ಅಂತ ಗೊತ್ತಿಲ್ಲ, ಕಾರಣ ಆದವರನ್ನು ಬಂಧಿಸಲೇಬೇಕಂತ ಕೇಳ್ಕೊಳ್ತೇನೆ. ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ ನಾವು ಕಡಾತ್ಕೊಂಡವಾಗಿ ಇವತ್ತು ಖಂಡನೆ ಮಾಡ್ಬೇಕಂತ ನಾವು ಹೇಳ್ತಾ ಇದ್ದೇವೆ. ಆ ಏನು ಜಾಥಾಕ್ಕೆ ಒಂದು ಶಾಂತಿಯುತವಾಗಿ ಮೆರವಣಿಗೆ ಮಾಡಲಿಕ್ಕೆ ಕೂಡ ಅವಕಾಶ ಕೊಡಲಿಲ್ಲ. ಕೊನೆಯದಾಗಿ ನಾವು ಇವತ್ತು ಅದನ್ನ ಮೀರಿ ಇವತ್ತು ಇಡೀ ಜಿಲ್ಲೆಯ ಜನ ಬಂದಿದ್ದೀರಾ. ಮತ್ತೊಮ್ಮೆ ನಿಮ್ಮ ಹೋರಾಟದಲ್ಲಿ ಭಾಗವಹಿಸ್ತಕ್ಕನ್ನ ನಿಮ್ಮನ್ನ ಸ್ವಾಗತಿಸ್ತಾ, ನ್ಯಾಯ ಏನಿದೆ ಇದು ನಿಮ್ಮ ಹೆಣ್ಣು ಮಗಳಿಗೂ ತಟ್ಟುತ್ತದಂತಕ್ಕಂಥದ್ದು ನಿಮ್ಗೆ ಇದು ನೀವು ನೆನಪಿಟ್ಕೊಳ್ಬೇಕಾದಂತ ವಿಚಾರ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಾಂಸ್ಕೃತಿಕ ರಂಗದವರು ಒಟ್ಟಾಗ್ತಾ ಇದ್ದಾರೆ. ಪರ ಹೋರಾಟ ಮಾಡ್ಲಿಕ್ಕೆ ನೋವಾಗ್ತದೆ. ನಿಮ್ಮನ್ನ ಬೆಳೆಸಿಕರ್ತವರು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯವರು. ನಿಮ್ಮನ್ನ ಒಂದು ಕಲಾಕಾರರನ್ನಾಗಿ ಮಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯವರು. ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ತುಳುನಾಡಿನ ಒಂದು ಹೆಣ್ಣು ಮಗಳು ಇವತ್ತು ಆಘಾತಕ್ಕೀಡಾಗಿರುವುದು. ಇವತ್ತು ನೀವು ಅರ್ಥ ಮಾಡಿಕೊಳ್ಳುವಂತ ವಿಚಾರ ಇದೆ. ಆದ್ರಿಂದ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೇನೆ, ಸಂಸ್ಥೆಗೂ ಕೂಡ ಹೇಳ್ತಾ ಇದ್ದೇನೆ, ಅದೇ ರೀತಿ ವ್ಯಕ್ತಿಗೂ ಕೂಡ ಹೇಳ್ತಾ ಇದ್ದೇನೆ, ದಯಮಾಡಿ ನಿಮ್ಮ ಪರ ಹೋರಾಟವನ್ನ ನಿಲ್ಲಿಸಿ. ಇಲ್ಲ ಅಂತಾದ್ರೆ ಇದೇ ಬರುವ ಕೊನೆಯ ತಿಂಗಳಿಗೆ ಇಡೀ ಮಂಗಳೂರಿಗೆ ಬಂದ್ಗೆ ಕೊರೆ ಕೊಡ್ತಾವ ಅಂತ ಹೇಳುವ ಎಚ್ಚರಿಕೆಯನ್ನು ಕೊಡ್ತಾನೆ. ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ, ಪೊಲೀಸ್ ಇಲಾಖೆಯವರು ದಿನದಿಂದ ದಿನ ವಿದ್ಯಾರ್ಥಿಗಳನ್ನ ಸತಾಯಿಸಬೇಡಿ. ಪೊಲೀಸ್ ಇಲಾಖೆಯವರು ದಿನದಿಂದ ದಿನ ನಮ್ಮ ಮಂಗಳೂರಿನ ಜನತೆಯನ್ನ ಸತಾಯಿಸಬೇಡಿ. ದಿನದಿಂದ ದಿನ ಈ ತಾಯಿಯನ್ನ ಸತಾಯಿಸಬೇಡಿ. ಇವತ್ತು ಕಾವ್ಯ ತಾಯಿಗೆ ಒಂದು ಮಗಳು ಕಳೆದುಕೊಂಡಿರ್ಬೋದು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಲಕ್ಷಗಷ್ಟ ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾರೆ.